ತಂದೆ ಸತ್ರು ಕೂಡ ಮುಂದಿನ ದಿನವೇ ಹೋಗಿ ಸ್ಟೇಡಿಯಂ ಅಲ್ಲಿ ಆಟ ಆಡ್ತಾರೆ. ಡೆಲ್ಲಿಯಲ್ಲಿ ಜನ್ಮ ತಾಳಿದ ವಿರಾಟ್ ಕೊಹ್ಲಿ ಒಬ್ಬ ಸಾಮಾನ್ಯ ಹುಡುಗ ಆದ್ರೂ ಕೂಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿರ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ವಿರಾಟ್ ತನ್ನ ಜೀವನದ ನೋವನ್ನ ಎದುರಿಸುತ್ತಾರೆ. ಅದೇನಂದ್ರೆ ತನ್ನ ತಂದೆಯನ್ನೇ ಕಳ್ಕೊಂತಾರೆ. ಆದರೆ ವಿರಾಟ್ ಮಾಡಿದಾದರೂ ಏನಂತ ಗೊತ್ತಾ? ಮುಂದಿನ ದಿನವೇ ಕ್ರಿಕೆಟ್ ಫೀಲ್ಡ್ ಗೆ ಹೋಗಿ ಆಟವನ್ನ ಆಡ್ತಾರೆ. ಆ ದಿನ ವಿರಾಟ್ ಕೇವಲ ಆಟ ಆಡ್ಲಿಲ್ಲ, ತನ್ನ ಮನಸ್ಸಿನಲ್ಲಿರುವ ಶಕ್ತಿಯನ್ನ ತೋರಿಸ ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಅಗ್ರೆಷನ್ ಇವುಗಳನ್ನ ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡು ವಿರಾಟ್ ದಿನ ರಾತ್ರಿ ಕಷ್ಟಪಡ್ತಾರೆ. ಅಂಡರ್-19 ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿ ಶುರು ಮಾಡಿದ ವಿರಾಟ್ ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ ಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ಬರಾಗ್ತಾರೆ. ಇವತ್ತು ವಿರಾಟ್ ಕೇವಲ ಆಟಗಾರನಲ್ಲ, ಲಕ್ಷಾಂತರ ಜನರಿಗೆ ಇನ್ಸ್ಪಿರೇಷನ್ ಕೂಡ ಹೌದು. ನೋವು ನಮ್ಮನ್ನ ಹೊಡೆದಾಕಬಹುದು ಅಥವಾ ನಮ್ಮನ್ನ ಬಲಿಷ್ಠನಾಗಿ ಕೂಡ ಮಾಡಬಹುದು. ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಇದೇ ತರ ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ ಗೋಸ್ಕರ ಕಿಂಗ್ ಅಂತ ಕಮೆಂಟ್ ಮಾಡಿ.